ಬಡಗುತಿಟ್ಟಿನಿಂದ ದಿನೇಶ್ ಶೆಟ್ಟಿ ಬೆಪ್ಪಡೆಯವರು ಪಾಂಡೇಶ್ವರ ವೆಂಕಟ ಅವರಿಂದ ವಿರಚಿಸಲ್ಪಟ್ಟಂತಹ ಕರ್ಣಾರ್ಜುನ ಕಾಳಗದ ರಸಸೇನ ಕಾಳಗದಿಂದ ಆಯ್ದಂತಹ ಒಂದು ಪದ್ಯ ಇತ್ತ ಮುರರಿಪು ಎನ್ನುವ ಪ್ರಸಂಗದಿಂದ ಪೀಠಿಕೆ ಸುತ್ತನ್ನು ಆರಂಭಿಸಬೇಕು ಅಂತೇಳಿ ಹೇಳಿ ದಿನೇಶ್ ಶೆಟ್ಟಿ ಬೆಪ್ಪಡೆಯವರಲ್ಲಿ ವಿನಂತಿಸ್ತೇನೆ. ಇತ್ತ ಮುರರಿಪು ಮನದಿಯೋಚಿಸಿ ಮನದಿಯೋಚಿಸಿ ಮತ್ತೆ ವಹಿಲಯದಿ ವಾಯುಕುವರನ ಮತ್ತೆ ವಹಿಲದಿ ವಾಯುಕುವರನ ಕೃತ್ಯವೇ ಸಗುವೆ ಎನ್ನುತ್ತ ನೆತ್ತಿಗೇರಿದ ಮಧವ ಇಳುಹುವ ಕೃತ್ಯವೇ ಸಗುವೆ ಎನ್ನುತ್ತ ಇತ್ತ ಮುರರಿಪು ಮನದಿ ಯೋಚಿಸಿ ಮತ್ತೆ ವಹಿಲದಿ ವಾಯು ಕುವರನ ನೆತ್ತಿಗೇರಿದ ಮಧವ ಇಳುಹುವ ಕೃತ್ಯವೇ ಸಗುವೆ ಎನ್ನುತ್ತ ನೆತ್ತಿಗೇರಿದ ಮಧವ ಇಳುಹುವ ಕೃತ್ಯವೇ ಸಗುವೆ ಎನ್ನುತ್ತಾ ನೆತ್ತಿಗೇರಿದ ಮಧವ ಇಳುಹುವ ಕೃತ್ಯವೇ ಸಗುವೆ ಎನ್ನುತ್ತಾ